ಎಂಥದೂ ಆಗಿದೆ. ಓಕೆ, ಹಲೋ. ಇವತ್ತು ಸ್ಟ್ರಕ್ ಆದರೆ ಮೊಬೈಲ್ ಇಲ್ಲ, ಬೇರೆ ಕಮೆಂಟ್ ಸ್ಟ್ರಕ್ ಆದರೆ ನಾನು ಬೇಗ ಲೆಫ್ಟ್ ಆಗ್ತೇನೆ ಅಷ್ಟೇ. ಹಲೋ ಕಮೆಂಟ್ ಅಬ್ಬಾ, ಒಬ್ಬರು ಜಾಯ್ನ್ ಆದರು. ಅರ್ಚನಾ ಪರೀಕ್ಷಿತ್ ಹಲೋ, ಶಾಂತಾ ಪ್ರವೀಣ್ ಮೂಲ್ಯ ಹಲೋ, ರೇವತಿ ಎಸ್ ರೈ ಹಲೋ, ಎಂಚಲ್ಲರ್ ಮಾತಾ, ಹೇಗಿದ್ದೀರಿ ಎಲ್ಲರೂ ಕೂಡ? ಧನ್ವಿತಾ ಪೂಜಾರಿ ಹಲೋ, ಸುರೇಶ್ ಉರ್ದು ಹಾಯ್ ಎಂಚೊಲ್ಲರ್, ಯಾನ್ ಸೂಪರ್ ಇರೆಂಚೊಲ್ಲರ್, ರೇವತಿ ಸ್ರೈ ಲೈಕ್ 10 ಓಕೆ. ಅಂಡೆ ವನಸ್ ಆತಿಜಿ ನನ್ನ ಅವಡತೆ ನನ್ನ ಮಲ್ಪೊಡತೆ ಪಲ ಬೇಗ ಆಪಣ ವನಸ್ ನನ್ನ ವನಸ್ ಮಲ್ಪನ ಅಂದು ಇಜ್ಜಿದ ಬಂಡೆ ಎಕ್ಕಡು ಮೆಗ್ಗಿ ಬೇಲ್ಪುರಿ ಕನತ್ತೆ ಅಂಚ ಫುಲ್ ಆತಂಡು ಅಂಚ ನನ್ನ ವನಸ್ ಡೌಟು ನನ್ನ ವನಸ್ ಅನ್ಪುಂಡ ಆಲ್ಮೋಸ್ಟ್ ಏನು ಮಾಡ್ತದಲೆ ವನಸ್ ಅನ್ಪೆ ಇನ್ನು ಲೇಟ್ ಆಂಡತೆ ಚಾನ ಇತ್ತೇನಾ ಇರ್ದಾನೆ ಫಾರಿನ್ ಡೊಲ್ಲಾರೆಂಚ ಲಚ್ಚು ಬಾಬೆ ಉಲ ಇಲ್ಲಲು ಮಾಣಿಗೆ ಬೈತಾರ ಅಂದು ಮಾಣಿಡೆ ಒಲ್ಲೆ ಯಾನು ಸೋಮವಾರದ್ದು ಶುಕ್ರವಾರ ಬಿಟ್ಟು ಸೋಮವಾರದ್ದು ಗುರುವಾರ ಮಟ್ಟ ಮಾಡಿಡೆಪ್ಪೆ, ಶುಕ್ರವಾರ ಶನಿವಾರ ಐತಾರ ಕಂಡನಿಲ್ಲ ಇಪ್ಪೆ. ಹಲೋ ಶ್ರೀಧರ್ ಎಂಚೊಲ್ಲರು ಇನ್ನೊಂಚೂರು ಲೇಟ್ ಆಂಡು ಬನ್ನಾಗ ಮನೋಜ್ ನಮಸ್ತೆ ಎಂಚೊಲ್ಲರು ಒಂಚೂರು ಲೇಟ್ ಆಂಡು ಲೈವ್ಗೆ ಬನ್ನಾಗ ಕಡೆ ಬರೋಡು ಬಂದೆಂತೆ ಅಕ್ಕ ಆಯಿಲ್ದ ಪ್ಯಾಕಿಂಗ್ ಮಾತೆತ್ತಂಡು ಅಂಚ ಬನ್ನಾಗ ಲೇಟ್ ಆಯ್ತು. ಹಲೋ ನವೀನ್ ಪೂಜಾರಿ ಜೀವಿತಕ್ಕ ಓಡೆ ಪೋತಿರು ಇಪ್ಪೋಡು ಮೋಸ್ಟ್ಲಿ ಲೈವ್ಡೆ ಅದ ಕಮೆಂಟ್ ಬೈಜಾತು ಜಾಯ್ನ್ ಆತು ಜೇರ ಗೊತ್ತಿಜಿ. ಎಸ್ ಒಂಜಿ ವಿಷಯ ಮನೆ ಇರ್ತಲ್ಲ ಅಂಚ ಒಂಜಿ ಎನ್ನ ಮಗಲ್ನ ಮೊಬೈಲ್ ಶೀತನೆ ಅವೆಂಚಿನ ಗೊತ್ತುಂಡೆ ಬೊಲ್ಪುಗು ಡಸ್ಟ್ ಎಲರ್ಜಿ ಆಂಡ್ ಐ ಬೊಕ್ಕ ಅಕ್ಷಿ ಇತ್ತೆ ಮೋಸ್ಟ್ಲಿ ಲೈವ್ ಡೇ ಅಕ್ಷಿ ಬರ್ಪು ನೋತ್ತುಚಿ ಕರ್ದಿಂಚ ಅಕ್ಷಿ ದೆತ್ತೊಂದೆಲ್ಲ ಅಕ್ಷಿ ಅದು ಶೀತ ಇಲ್ಲ ಕನೆ ಆತನ ಶೀತತ್ತು ಅವು ಡಸ್ಟ್ ಅಲರ್ಜಿ ಆತೆ ಯಾನ್ ಸೂಪರ್. ಓಕೆ ಒಂಜಿ ವಿಷಯ ಪನರತ್ತಂಡು ಅಂಚ ಅದು ಲೈವ್ಗೆ ಬತ್ತೆ ನಿಖಿಲ್ ಪೂರ ಬಲೆ ಬೊಕ್ಕ ಪನ್ಪೆ ಅದು 50 ಜನ ಪ್ಲಸ್ ಆವಡ್ ಪನ್ಪೆ ಇರನ್ನ ಬರಿಮಾರ ಜಾತ್ರೆಗೆ ಬರ್ರೆ ಪಂದಿತ್ತೆ ಬೈಜರು ವಿಷಯದಾದ ಗೊತ್ತುಂಡೆ ಸಚಿನ್ ಬಂದಿದ್ದೆ ಮಾತೆರ್ಲ ಪೋಯಿ ಬಂದು ಆಯನ ಸುದ್ದಿಜ್ಜಿ ಮಂಗನ ಆಯಪ ಸುದ್ದಿಜ್ಜಿ ಅಂದೆ ಪೋತೆ ಅಂಚ ಎಂಕ್ ಓಲು ಗೊತ್ತುಜಿ ಸತ್ಯವಾದ್ಲ ಗೊತ್ತುಜಿ ಅನ್ನ ಈತ್ ಕೈತಲ ಇತ್ತದ ಬರಿಮಾರ ಜಾತ್ರೆಗೆ ಈತ ನೆಟ ಬೈಜ್ಜಿ ನನ್ನವರ ಬಂದಾಗ ಪನ್ಪ್ಯಾನಿರೆಗೆ ಬರಿಮಾರದ ಅಂಚಿರೆ ಪೋತೇನ್ ಮಸ್ಸತಿ ಜಾತ್ರೆಗೆ ದೇವಸ್ಥಾನ ಓಲು ಸತ್ಯ ಗೊತ್ತುಜಿ ಖಂಡಿತ ನನ್ನವರ ಅವೇ ಅಮ್ಮ ಉಲ ಇಲ್ಲೇರು ನವೀನ್ ಪೂಜಾರಿ ಓಕೆ ಹಸಿ ಆಕ್ಷಿ ಬಾಲ ಉಲ ಇಲ್ಲಲು ಒನಸ್ ಅಂಡೆ ಸಿಸ್ ರೇವತಿ ವನಸ್ ಆವಡತೆ ನನ್ನ ಆವಡತೆ KS89 ಹಲೋ ಎಂಚೊಲ್ಲರು ಸಚಿನ್ ಕೈಕೊಂಡು ಯಾಂದು ಮಾರ ಆಯ್ ಬಾಸಿ ಜನ ಬರ್ಪೆ ಬಂದು ಲೆತ್ತೊಂದು ಪೋಪೆ ಬಂದಿತ್ತೆ ಮಾತೆರಲ್ಲ ಆಯ್ನ ಸುದ್ದಿಜ್ಜಿ ಆಯ್ ಪೋತೇನೆ ಜನಲಿಂಗ ಸರಿ ನೆನಪಿಜ್ಜಿ ಮಾತ್ರ ಮಸ್ತ್ ಸಮಯ ಆಡತ್ತ ಜಾಪುರ ಕತೆ ಬೊಕ್ಕ ಯಾನ್ ಸೂಪರ್. ಓಕೆ ದಾದ ಕಜಿಪುಡು ತೆತ್ತಿ ಅದಿಪ್ಪುಡು ಇನ್ನಿಲ್ಲ ಕೊಡೆಲ ತೆತ್ತಿ ಇನ್ನಿಲ್ಲ ತೆತ್ತಿ ಮೋಸ್ಟ್ಲಿ ತೆತ್ತಿ ಮೆಗ್ಗೆ ಕಿತ್ತಿಜ್ಜಿ ನಾಪುಜಿ ಹಾಯ್ ವಿಂಕ್ಯಕ್ಕ ಎಂಚೊಲ್ಲರು ಲಚ್ಚು ಉಲ ಇಲ್ಲಲ್ಲ ದಿನೇಶರ ಇರೆಂಚೊಲ್ಲರು ಹಲೋ ಸಿಸ್ ಐ ಆಮ್ ಫ್ರಮ್ ಕರ್ನಾಟಕ ಲೈಕ್ ಓಕೆ ಹಲೋ ಹೇಗಿದ್ದೀರಿ ಸೋಮಣ್ಣ ಅವರೇ TK ಕಿಂಗ್ ಅಂಬು ಹಲೋ ಶ್ರೀಧರ್ ಕೆ ಓಕೆ 50+ ಆಯಿತು. ಇವತ್ತು ಲೈವ್ಗೆ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ನೀವು ಮೊದಲೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಗೊತ್ತಿಲ್ಲ, ಹೊಸೊಬ್ಬರಿಗೆ ಈ ವಿಷಯ ಗೊತ್ತಿರಲಿಕ್ಕಿಲ್ಲ. ಮೊದಲೆಲ್ಲ ನನ್ನ ಬ್ಲಾಗ್ ನೋಡ್ತಿದ್ದವರಿಗೆ ಖಂಡಿತ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೇನೆ. ಮೊದಲು ನಾನು ತಿಂಗಳಿಗೆ 2 ಸಲ ಕ್ವೆಶನ್ ಕೇಳ್ತಾ ಇದ್ದೆ ನನ್ನ ಬ್ಲಾಗಲ್ಲಿ, ಮಿಡ್ಲಲ್ಲಿ ಕ್ವೆಶನ್ ಕೇಳ್ತಾ ಇದ್ದೆ. ಸೊ ಆ ಕ್ವೆಶನ್ಗೆ ಆನ್ಸರ್ ಮಾಡಿದವರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತಾ ಇದ್ದೆ. ಓಕೆನಾ, ಅದರಲ್ಲಿ ಸೆಲೆಕ್ಟ್ ಮಾಡಿ, ಅಂದರೆ ತುಂಬ ಜನ ಆನ್ಸರ್ ಕಮೆಂಟಲ್ಲಿ ಮಾಡಿರ್ತಾರೆ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ
ನಾನು ಅವರಿಗೆ ಗಿಫ್ಟ್ ಎಲ್ಲ ಕಳಿಸ್ಕೊಡ್ತಾ ಇದ್ದೆ. ಸೊ ಅದನ್ನು ಮತ್ತೆ ಹೊಸ ರೀತಿಯಾಗಿ ನಿಮ್ಮ ಮುಂದೆ ತರೋಣ ಅಂತ ಇದ್ದೇನೆ. ಅಂದರೆ ಇಷ್ಟರವರೆಗೆ ನಾನು ವಾರದಲ್ಲಿ ತಿಂಗಳಿಗೆ 2 ಕ್ವೆಶ್ಚನ್ ಅಥವಾ 1 ಕ್ವೆಶ್ಚನ್ ಅದೇ ಥರ ಕೇಳ್ತಾ ಇದ್ದೆ, ಗಿಫ್ಟ್ ಎಲ್ಲ ಕಳಿಸ್ಕೊಡ್ತಾ ಇದ್ದೆ. ಬಟ್ ಇನ್ನು ಮುಂದೆ ತಿಂಗಳಲ್ಲಿ 4 ಕ್ವೆಶ್ಚನ್ಸ್ ಇರುತ್ತೆ. ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅದು ಹೇಗೆ ಏನು ಎತ್ತ ಅಂತ ನಾಳಿನ ವ್ಲಾಗಲ್ಲಿ ನೋಡಿ, ಅದರಲ್ಲಿ ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಪ್ಲಸ್ ನಾಳೆಯ ವ್ಲಾಗಲ್ಲಿ ಕ್ವೆಶ್ಚನ್ ಕೂಡ ಇರುತ್ತೆ. ಮತ್ತು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದೇನೆ, ಎಲ್ರಿಗೂ ಕೂಡ ಖುಷಿ ಆಗಲಿ. ಮತ್ತು ಅದು ನಾನು ಈಗ ಹೇಳಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ, ನಾಳಿನ ವ್ಲಾಗ್ ನೋಡಿ ಆಗ ಗೊತ್ತಾಗುತ್ತೆ ಏನು ಅಂತ. ಸೊ ನಮ್ಮದೊಂದು ನಾಯಿ ಎಲ್ಲಿಂದ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ, ವೈಪರ್ ಥರ ಬಾಲೊಂದು ಆಡಿಸ್ತಾ ಇರ್ತದೆ. ಅದು ಸಣ್ಣ ನಾಯಿ ನೋಡಿ ನೋಡಿ ಗೊತ್ತೇ ಆಗೋದಿಲ್ಲ. ಎಸ್, ಇದು ನನ್ನ ಪ್ಲ್ಯಾನ್. ಪ್ರತಿದಿನ ವ್ಲಾಗ್ ನೋಡಿ, ಅದು ಯಾವಾಗ ಏನು ಎತ್ತ ಖಂಡಿತ ಗೊತ್ತಿಲ್ಲ. ಪ್ರತಿದಿನ ವ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗೋದು. ಮಿಡಲಲ್ಲಿ ಒಂದು ಕ್ವೆಶ್ಚನ್ ಕೇಳಿರ್ತೇನೆ, ಅದರಲ್ಲಿ 4 ಕ್ವೆಶ್ಚನ್ ಇರುತ್ತೆ. ಸೊ ಮತ್ತೆ ಇನ್ನೊಂದು ಕ್ಲೂ ಕೊಡ್ಬೋದು, ಈ ಸಲ ಕ್ಯಾಶ್ ಪ್ರೈಸ್ ಇರುತ್ತೆ. ಅದು ಏನು ಎತ್ತ ಅಂತ ನೀವು ಕರೆಕ್ಟಾಗಿ ನೋಡಬೇಕು ಅಂತ ಹೇಳಿದರೆ ನಾಳಿನ ವ್ಲಾಗಲ್ಲಿ ನೋಡಿ. ಏನು ಕ್ವೆಶ್ಚನ್ ಕೂಡ ನಾಳಿನ ವ್ಲಾಗಲ್ಲಿ ಇರ್ತದೆ. ಪ್ಲಸ್ ನಿಮಗೆ ಆ ಒಂದು ಪ್ಲ್ಯಾನ್ ಏನು ಅಂತ ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ಹೇಳಿದರೆ ಖಂಡಿತ ಗೊತ್ತಾಗ್ಬೋದು ನಿಮಗೆ. ನನಗೆ ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಇಷ್ಟ ಆಗುವ ರೀತಿಯಲ್ಲೇ ಪ್ಲ್ಯಾನಿಂಗ್ಸ್ ಮಾಡಿದ್ದೇನೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಹೇಗೆ ಮಾಡ್ತಿದ್ದೆ ಅದಕ್ಕಿಂತ ಕೂಡ ಟೋಟಲಿ ಫುಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನಾಳಿನ ವ್ಲಾಗಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬೋದು. ನಾಳೆ ಆದಷ್ಟು ಬೇಗ ವ್ಲಾಗ್ ಹಾಕ್ತೇನೆ. ಇನ್ನೂ ಕೂಡ ವ್ಲಾಗ್ ಶೂಟ್ ಆಗಲಿಲ್ಲ ನಾಳಿನ ವ್ಲಾಗಿಗೆ, ಗೊತ್ತಿಲ್ಲ ನಾಳೆ ಹಾಕ್ತೇನೆ ವ್ಲಾಗ್, ನಾಡಿದ್ದು ಹಾಕ್ತೇನೆ ಖಂಡಿತ ಗೊತ್ತಿಲ್ಲ. ವ್ಲಾಗ್ ಶೂಟ್ ಆಗಬೇಕಷ್ಟೇ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂದಿದ್ದೇನೆ. ಈಗ ಗಂಟೆ ಎಷ್ಟು, 9 ಗಂಟೆ ಆಯ್ತಲ್ಲ, ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕಷ್ಟೇ ಇವತ್ತಿದ್ದು. ಅದೆಂತ ಗೊತ್ತುಂಟಾ, ಬರುವಾಗಲೇ ಲೇಟ್ ಆಯಿತು ಇವತ್ತು ಆಫೀಸಿಂದ. ಡಾಗ್, ಹೌದು, ಅದೆಂತ ಗೊತ್ತುಂಟಾ, ನಾನು ನಿಮ್ಗೊಂದು ಕಾಮಿಡಿ ಹೇಳ್ತೇನೆ. ಡಾಗ್ ಅಂತ ಹೇಳುವಾಗ ನೆನಪಾಯ್ತು ನನಗೆ. ನಾನು ನಿಮ್ಗೊಂದು ಕಾಮಿಡಿ ಹೇಳ್ತೇನೆ. ತುಳುವಲ್ಲಿ ಹೇಳಬೇಕಾ ಕನ್ನಡದಲ್ಲಿ ಹೇಳಬೇಕಾ? ಓಕೆ, ಕನ್ನಡದಲ್ಲಿ ತುಂಬ ಜನ ಇದ್ದೀರಲ್ವಾ? ಸೊ ತುಂಬ ಜನ ಬಂದಿದ್ದೀರಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ. ಒಂದು ವಿಷಯ ಹೇಳ್ತೇನೆ. ಅದೇ ನಮ್ಮ ನಾಯಿ ಉಂಟಲ್ಲ, ಡ್ಯಾಶರ್, ಅದು ಸಣ್ಣ ನಾಯಿ. ಯಾರು ಮರೆ ಮಿಸ್ ಕಾಲ್ ಎಲ್ಲ ಕೊಡ್ತಿದ್ದಾರೆ. ಸಣ್ಣ ನಾಯಿ ಗೊತ್ತಾಯ್ತಾ, ಅದು ಎಲ್ಲಿ ಹೋದ್ರು ನಿಲ್ಲಿ. ನಾನೊಂದು ನಿಮಿಷ ಡು ನಾಟ್ ಡಿಸ್ಟರ್ಬ್ ಮೋಡಲ್ಲಿ ಇರ್ತೇನೆ. ಕಾಲ್ ಬಂದರೂ ಸೆಂತ ಆಗೋದಿಲ್ಲ. ಆಗ ಇಲ್ಲಿ ಸ್ಟ್ರಕ್ ಆಗ್ತಾ ಉಂಟು. ಮೆಸೇಜ್ ನೋಡ್ತೇನೆ. ಮೆಸೇಜ್ ಎಲ್ಲ ನೋಡ್ತೇನೆ. ಅದಕ್ಕಿಂತ ಮುಂಚೆ ನಾನೊಂದು ಸ್ಟೋರಿ ಹೇಳ್ತೇನೆ. ಅದೇ ಡ್ಯಾಶರ್ ನಾಯಿ ಉಂಟಲ್ಲ, ತರುವಾಗ ಹೇಗಿತ್ತು ಈಗ ಕೂಡ ಅದೇ ಥರ ಇದೆ. ಒಂದ್ಸಲ ನಮ್ಮದು ಈಗ ಇಲ್ಲೆಲ್ಲ ಸಿಟ್ಔಟ್ ಇದೆ ಅಲ್ವಾ, ಇದು ಮೊದಲು ಇರಲಿಲ್ಲ, ಮಣ್ಣಿನ ಇದೆಲ್ಲ ಇತ್ತು. ಅಲ್ಲೊಂದು ಸೋಫಾ ಇಟ್ಟಿದ್ವಿ. ಸೋಫಾಕ್ಕೆ ಒಂದು ಬಟ್ಟೆಯನ್ನು ಹಾಕಿದ್ವಿ. ಈ ನಾಯಿ ಉಂಟಲ್ವಾ, ಆ ಬಟ್ಟೆ ಒಳಗೆ ಹೋಗಿ ಆಚೆಯಿಂದ ಈಚೆಯಿಂದ ಆಚೆ ಓಡಾಡ್ತಾ ಇತ್ತು. ನನ್ನ ಅಮ್ಮ ಹಾವಿನ ಬಾಲ ಕಾಣ್ತಾ ಉಂಟು ಅಂತ, ಇದು ಬೇರೆ ಬ್ಲ್ಯಾಕ್ ಡ್ಯಾಶರ್ ಅಲ್ವಾ, ಹಾವಿನ ಬಾಲ ಕಾಣ್ತಾ ಉಂಟು. ಅದು ಅಲ್ಲಿಂದ ಇಲ್ಲಿಗೆ ಓಡುವಾಗ ಬಾಲ ಮಾತ್ರ ಕಾಣುದು. ಅದು ಬಟ್ಟೆಯೊಳಗೆ ಉಂಟು, ಅಂದರೆ ಸೋಫಾಕ್ಕೆ ಹಾಕಿದಂಥ ಬಟ್ಟೆಯೊಳಗೆ ಉಂಟು. ಇದು ಆಚೆಂದು ಎಲ್ಲ ಹೆದರ್ಕೊಂಡು ಉಂಟಲ್ಲ, ಲಾಸ್ಟಿಗೆ ಮೆಲ್ಲ ಬಟ್ಟೆ ತೆಗಿಬೇಕಾದ್ರೆ ಅಲ್ಲಿ ನಾಯಿ ಇತ್ತು. ಈ ಥರ ಆಗಿತ್ತು. ಸೊ ಅದು ತುಂಬ ಕಾಮಿಡಿ ಆಯ್ತು. ನಾಯಿ ಎಲ್ಲಿಂದ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಕಾಮಿಡಿ ಇರ್ತದೆ. ಓಕೆ, ಈಗ ನಿಮ್ಮ ಕಮೆಂಟಿಗೆ ಬರ್ತೇನೆ. ಹಲೋ ಸಿಸ್ಟರ್. ಓಕೆ, ಯಾನ್ ಸೂಪರ್ ಅಕ್ಕ. ಇರಾಗ ಸೀತಕ್ಕ ಬೈದೇರ, ಸೀತಕ್ಕ ಬಂಡ ಡಸ್ಟ್ ಅಲರ್ಜಿ ಆತನ ಅತ್ತೆ ಪಲ್ಲೆ. ಓಕೆ, ನಿತಿನರೇ ಹಲೋ, ಆನಂದ್ ಹಲೋ. ಡ್ಯಾಶ್ ಡಾಗ್ ಅಂದರೆ ಡ್ಯಾಶರ್ ಡಾಗ್. ಓಕೆ, ಚಿಕ್ಕಿ ಚಂದ್ರ ಹಲೋ ಮಾತೆರ್ಲ ಹಲೋ. ಶಾಂತಮೂಲಿ ಡಾಗ್ ಮನಸ್ ಆತಿ ಜಾವಡತೆ ಕೊರ್ಲೆ ಕ್ಯಾಶ್ ಪ್ರೈಸ್ ಕಾಸ್ಲ ಇಜ್ಜಿತ್ತೆ ಮಲ್ಲದಳ ಕ್ಯಾಶ್ ಎತ್ತು ಮಾರೆ ಎಂಕ್ ಬರ್ಪುನೆಟ್ಟು ಒಂಚೂರು 4 ಕ್ವೆಶ್ಚನ್ ಇಪ್ಪುಡದ ತಿಂಗೊಳ್ಡು ಮಲ್ಲ ಕ್ಯಾಶ್ ಪ್ರೈಸ್ ಅತ್ತಿ ಏತ್ ಕ್ಯಾಶ್ ಪ್ರೈಸ್ ಪಂಡದೆಲ್ಲ ಪನ್ಪ್ಯಾನ್ ಮಲ್ಲ ಒಟ್ಟಡು ಕೊಡ್ಪೊದಿಜಿ ಮೆಸೇಜ್ ಓದಿ ಮತ್ತೆ ಕತೆ ಹೇಳಿ. ಕತೆ ಅಲ್ಲ ಅದು, ಕತೆ ಆಯ್ತು. ಕತೆ ಆದರೆ ಕತೆ. ಹಾಯ್ ಕೆಂಚೊಲ್ಲರ್ ಯಾನ್ ಸೂಪರ್ ಇರೆಂಚೊಲ್ಲರ್ ಒಂಜಿ ಪಿಂಕಿ ದಾದನ ಒಂಜಿ ಜನ ಒಟ್ರಾಸಿ ಮಲ್ತಂದುಂಡು ದಾದ ಗೊತ್ತುಜಿ ಬಾಸ್ ಅಂದು ಏರ್ ಪಂದ್ ಗೊತ್ತಿಜಿ. ಸೊ ಏನ ಹೈಡ್ ಮನ್ಪೆ ಅವು ಏರ್ ಮಾರ್ರೆ ಒಟ್ರಾಸಿ ಪಾಡೊಂದುಲ್ಲೆ ఆయన ಬ್ಲಾಕ್ ಮಂತ್ ವರ್ಕ ನಾನು.
ದಾಯ್ತಂದ ಅರ್ಥ ಇಜ್ಜಂದನ ಕಮೆಂಟ್ ಪಾಡೋನುಲ್ಲೆ. ಹಾಯ್ ಮ್ಯಾಮ್ ಪ್ರಕಾಶ್ ರಾಜ್. ಓಕೆ ಆಶಾ ಪ್ರಕಾಶ್ ಹೇಗಿದ್ದೀರಾ? ಕೇಶವ ನೀರೊಳ್ಯ ಕೇಶವ ಹಲೋ ಎಲ್ಲಿಯನ್ನೇ ಹೌಸಿಸ್ ಆ್ಯಂಡ್ ವನಸ್ ಇಜ್ಜಿ ವನಸ್ ಆವಡತೆ ರನ ಆವಡತೆ ಹಿಂದಿದಾಯಿ ತೋಜೋಡು ಅನ್ನಂದು ಹೆಂಗ್ ಮುಲ್ಪ ಹೈಡ್ ಬತ್ತಂಡು ಪಿಂಕ್ಯಕ್ಕ ಲಚ್ಚು ಬೊಬ್ಬೆ ಪಾಡೋನು ಮೂಲೆ ಉಲ್ಲಲ್ಲ ಲಚ್ಚು. ಹಾಯ್ 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 ಅಲ್ಲ ಆಮೂನೊಂದುಲ್ಲಾಲು ಪೊಲೆ ಆಮೊಂದು ಬಲೆ ಪೊಲೆ ದೊಡ್ಡ ಕೊಪ್ಪೆರು ಪೊಲೆ ಆಮುಂಡುದು ಬಲೆ ಪೊಲೆ ಅಲ್ಲ ಬರ್ಪಲಿಗೆಲ್ಲ ಇವಾಗ. ಹಾಯ್ 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 ನಿಕ್ ಕೊರ್ಪುನಿ ಗೊತ್ತು ಜಲೆ ಪಾಪ ಅಲ್ಲ ಆಲೆ ತೋಜೊಂದುಲ್ಲತ್ತ ಐಕ್ ಹಾಯ್ 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 ಚಾಮಿ ಚಾಮಿ ಲಚ್ಚು ಹಾಯ್ ಹಾಯ್ ಲಚ್ಚು ಬತ್ತಿಗ ಕಮೆಂಟ್ ಜಾಸ್ತಿ ಅಂడి. ಆಮ 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 ಅವ ಅಲ್ಲ ಅಲ್ಲ ರೇಟಿ ಪತ್ತಾಯಿನಿ ಆಮ ಮನ್ಪೋಡಿ ಇಜಿನ ಎಜ್ಜಿ ಇಜಿನ ಬರ್ರೆಜ್ಜಿಂಚಿಗೆ ಅಮ್ಮನ ಐತಾನೆ ಆಮ ಆಮ ಎಂಚಿನ ಎಂಚಿನ ಇರ ಮಾತ ಬತ್ತನ ಗೊತ್ತಿಜಿ ಮಾರೆ. ಹೋ ನಮಸ್ತೆ ಅಕ್ಕ ನಮಸ್ತೆ ಕೌಶಿಕ್ಯರೆ ಎಂಚೊಲ್ಲರು ಹಾ ಜೀವಿತ ಬತ್ತೆರತ್ತ ವಸಂತಿ ಅಕ್ಕ ಬುಕ್ಕಲಚ್ಚು ವಸಂತಿ ಅಕ್ಕ ಮೂಲೆ ಉಲ್ಲೇರಿ ಗೀತಕ್ಕ ಗೀತಕ್ಕೆ ಅಮ್ಮ ಗೀತ್ನ ಗೀತಕ್ಕ ಜೀವಿತ ದಾದಾಂಡ್ ಮೋನೆ ಪಿಂಟ ಒಂದುಲ್ಲಾರು ನೌಷದ್ ಕೆಬಿಟಿ ಹಲೋ ದಾದೆ ಕಜಿಪು ಕಜಿಪು ಎಗ್ ಎಗ್ ಮನ ಸಾತಿ ಜನ್ನಾವೆ ಹಾಯ್ ಹಾಯ್ ಲಚ್ಚನ ಕಡೆಯರ್ದ ಎನ್ನನೆ ಹಾಯ್ ಅವೇ ಅಲ್ಲೆಲ್ಲ ಗೊಬ್ಬಟ್ಟಿಗಿಡುಲ್ಲಲ್ ಕ್ಯೂಟ್. ಓಕೆ ಓಕೆ ಲಾಸ್ಟ್ಗ್ಲ ಹಾಯ್ ಪನ್ನರಗ್ ಕಲ್ಪೆರ್ ಬಿಂಕಿ ಅಕ್ಕ ಮೋಕೆ ಬರ್ ಆಕ್ಚುಲಿ ದಾದ ಗೊತ್ತುಂಡೆ ನಮ್ಮ ಯಾನ್ ಏ ಪಲ ಮುಲ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಡತ ಹಾಯ್ ವೆಲ್ಕಮ್ ಬ್ಯಾಕ್ ಅಂತ ಪನೊಂದಿಪ್ಪೆತ ಅವೆನ್ ಕೇಂದು ಅಲ್ಲ ಹಾಯ್ ಹಾಯ್ ಬಣ್ಣದ ಅಂಚ ಬತ್ತೀನಿ ಅಲ್ಲಿಗೆ ಅವೊಂಜಿ ಬರ್ಪುಂಡ ಆತೆ ಬೊಕ ದಾಲ ಬರ್ಪು ಜಲೆ ಪಾತಾರೆ ಹಾಯ್ ಬೊಕ ಅಮ್ಮ ದೊಡ್ಡ ಅಜ್ಜ ಒಂಚೂರು ಚೂರು ಪಾತೆರ್ವಲ್ಲ ಅತೆ ಪಪ್ಪ ಒಂಜಿ ಬರೋಂದಿಜ್ಜಿ ನನ್ನ ಏಪ ಬರ್ಪುಂಡು ಗೊತ್ತುಜೋ ಪಪ್ಪ. ಓಕೆ ಮಸ್ತುಂಡು ಹಾಯ್ ಜೀವಿತ ಇಜ್ಜಿ ಗೀತ ಕೋಡೆ ತೋಜಿನಿ ಮೂಲು ಹಾಯ್ ಪಂಡೆತ್ ಇನೇಜಿ ಹಾಯ್ ಜೀವಿತ ಇನ್ನ ಮೆಸೇಜ್ ಬೈಜ್ಜಿ ಮುಲ್ಪದ ಆಯ್ತಾ ಅಪ್ಪನ ಗೊತ್ತಿಚ್ಚಿ ಯಾನೆ ಕಡೀರ್ನ ಖಾಲಿ ಮೋನೆ ಪಿಂಟವನ್ನ ಮಾತ್ರ ಬರ್ತೀನಿ. ಮ್ಯಾಮ್ ಮೊಹಮ್ಮದ್ ಇಮ್ರಾನ್ ಮಾಶ್ರೀ ಹಲೋ ಅರುಂಧತಿ ಏರ್ ಮಾತಾ ಯಾರೆಲ್ಲ ಹೊಸೊಬ್ರಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ವ್ಲಾಗ್ ಮಾತ್ರ ಮಿಸ್ ಮಾಡದೆ ನೋಡಿ ಆಯ್ತಾ ಮಿಸ್ ಮಾಡದೆ ನೋಡಿ. ಆ್ಯಕ್ಚುಲಿ ಗೊತ್ತಾ ನಾನು ಜೀವಿತನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ ಎಂತ ಮಾಡೋದು ಜೀವಿತ ಏನಾದರೂ ಪ್ಲ್ಯಾನ್ ಅಂತ. ಆಗ ಅವರು ಹೇಳಿದ್ದು ಮೊದಲೆಲ್ಲ ಮಾಡ್ತಿದ್ರಲ್ಲ ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಅಂತ. ಸೊ ಅವರು ಕೊಟ್ಟ ಪ್ಲ್ಯಾನ್ ಮತ್ತು ನಾನು ಸ್ವಲ್ಪ ಅದನ್ನು ಚೆನ್ನಾಗಿ ಇನ್ನೂ ಕ್ರಿಯೇಟಿವ್ ಆಗಿರಲಿ ಅಂತ ಹೇಳಿ ನಾಳಿನ ವ್ಲಾಗ್ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಏನು ಇರ್ತಾ ಅಂತ. ತಿಂಗಳಲ್ಲಿ 4 ಕ್ವೆಶನ್ಸ್ ಯಾರು ಈಗ ಜಾಯ್ನ್ ಆಗಿದ್ರೆ ಅವರಿಗೆ ಹೇಳ್ತಾ ಇರೋದು. ತಿಂಗಳಲ್ಲಿ 4 ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಯಾರು ಕರೆಕ್ಟ್ ಆನ್ಸರ್ ಮಾಡ್ತಾರೆ ಅವರಿಗೆ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಪ್ಲಸ್ ಇನ್ನೊಂದು ಬೋನಸ್ ಇದೆ, ಅದು ಏನು ಅಂತ ನಾಳಿನ ವ್ಲಾಗಲ್ಲಿ ನೋಡಿ. ಓಕೆನಾ? ಅಕ್ಕ ಪದ್ಯ ಪಲ್ಲೆ ಓಡಿಗಿ ಜೀವಿತ ಯಾ ಪದ್ಯ ಪಂಡ ಮುಲ್ಪ 115 ಜನ ಬಲಿಪೇರು. SUS ಹಲೋ ಈರು ಓಲು ಉಪ್ಪುನೆ ಅಕ್ಕ ಯಾನ್ ಇತ್ತೆ ಮಾಡಿಡುಲ್ಲ ಅಮ್ಮನೆಲ್ಲ ಅಕ್ಕ ಅನಂತಾಡಿಡು ಇತ್ತಾರತೆ ಅಂದು ಮುರಣಿತ್ತೆ ಈರಿತ್ತಾರ ಅನಂತಾಡಿಡು ಒಳ್ಳೆ ಜಾತ್ರೆಗೆ ಬರ್ತಿತ್ತೀನಿ. ಹಾಯ್ ಹಲೋ ಆನನ ಪಾತ್ರೆ ಆನನಕು ಅವು ಪದ್ಯ ಪಲ್ಲಕ್ಕ ಎಂಚಿನ ಆನನ ಎಂಚಿನೇ ಸಾಂಗ್ ಅವು. ದೀಕ್ಷಾ ಪೂಜಾರಿ ಹಲೋ ಈರಾ ಅನ್ಯಾನೆ ಆನೆ ಅವು ಇಂಚಿನ ಜೀವಿತ ಈರ್ ಪಲ್ಲೆಗೆ ಪದ್ಯ ಯಾನು ಅವರ ಜೀವಿತ ನಟಿಗೆ ಲೈವ್ ಬರ್ಪೆ ಜೀವಿತಡ ಸಾರೀಸ್ ಪದ್ಯ ಮನ್ಪೋಡು ಅಕ್ಕ ಯಾನ ತೆಲಿತೀರ ಮನಿತ್ತಿ ಅಂದ ಓಲ್ಪ ತೆಲಿತಾರ ಜಾತ್ರೆದವುಲ ಓಲ್ ಹಿಂಗೆ ಗೊತ್ತಾಯ್ಚಿ ಓಲ್ ತಿಕ್ಕಿದನೆ ಪಂಡದು ತಿಕ್ಕುದು ಸತ್ಯ ಅಂತ ಹೇಳ್ತಾನೆ ಅಂತ ಹೇಳಿಪಂದಿಪ್ಪುಜಿ ಒಂಜ ತೂತಿ ಜಾತಿ ಪೊಡಿಯಾನು ನಾನು ಏರ್ ಹೇಳ್ತಾನೆ ತಿಳಿಪೆ ಮುರಾಣಿ ಅನಂತಾಡಿ ಜಾತ್ರೆ ರಡ್ 3 ಜನ ತಿಕ್ಕೇರೆ ಕಲ್ಪನೆ ವ್ಲಾಗ್ ತೂಪೆಯನ್ನು ಪಂಡೇರ ಅಕಲ ಪುರ ಪಾತಿರ್ದೇನೆ ಮಸ್ತ್ ಬುಕಿಂಗ್ ಗೊತ್ತುಂಡೆ ಯಾನ್ ಈ ಪಬ್ಲಿಕ್ ಒಂಚೂರು ವಿಡಿಯೋ ಮನ್ಪುನು ಮಸ್ತ್ ಕಮ್ಮಿ ಎರಡನ್ನಟಿಗೆ ಗ್ಯಾಂಗ್ ಇತ್ತಿನ ಮಾತ್ರ ವಿಡಿಯೋ ಅಂತ ಒಂದು ಪೋಪುನು ಅಪ್ಪ ಮತ್ತೆ ಪಾತಿರಿ ಯಾನ್ ಆ ಕಡೆ ಪರ್ಮಿಷನ್ಗೆ ಏನಂದೆ ವಿಡಿಯೋ ಮನ್ಪುನ ತಪ್ಪತ್ತ ಕೆಲದಕ್ಲಿಗೆ ಇಷ್ಟ ಇಪ್ಪುಜಿ ವಿಡಿಯೋ ಬರಿಯಾರ ಅಂಚ ಪೂರ ಎತ್ತಂಡು ಅಂಚ ಮುರಣಿ ಅನಕ್ಲೇನು ತೋಜಾದಿಜಿ ಎಂಕ್ ಕೇನೆಲ್ಲ ಮರತ್ತಂಡು
ಅಂಚಾದಿತ್ತನು ಚೈನೀಸ್ ಸಾಂಗ್ ಇನ್ನು ಥಾರೆ ಇನ್ನ ಇಜ್ಜಪ್ಪ ಸಾಂಗ್ ಬಂದ ಮುಲ್ ಮಾತು ಬಲಿಪೆರ್ದುಲೆ ಇದ್ದಿನಕ್ಲ ಬಲಿಪೆರು ಸುಜ್ಯೋತಿ ಸಂಗೀತ ಹಲೋ ಜೀವಿತಾ ಕರ್ಂಬು ಜ್ಯೂಸ್ ತಲ್ಪ ಇತ್ತಾರೆ ಕರ್ಂಬು ಜ್ಯೂಸ ಯಾನ್ ಕರ್ಂಬು ಜ್ಯೂಸ್ ಬರ್ತಿಜ್ಜಿ ಯಾನ್ ಕರ್ಂಬು ಜ್ಯೂಸ್ ತಲ್ಪ ಇತ್ತೇನ್ ಬಂಡಾರ ಎಂಕ್ಲು ಪೋನ ಕರ್ಂಬು ಜ್ಯೂಸ್ ಖಾಲಿ ಅದಿತ್ತಂಡಿ ಒಕ್ಕ ಎಂಕ್ ಲೈಮ್ ಜ್ಯೂಸ್ ಬರ್ತೀನಿ ಕರ್ಂಬು ಜ್ಯೂಸ್ ತಲ್ಪ ಜಾಸ್ತಿ ಕೊಡ್ತಿತ್ತಿಜಿ ಪೋಯಿನೆ ಕುಲ್ಲನೆ ಅಲ್ಪ ಖಾಲಿ ಬಂಡೇರು ಸೀದಾ ಪೋಯಿನೆ ಮಗುವಿನ ನಗು ನನ್ನ ಬೇಸರ ಕಡಿಮೆ ಮಾಡಲು ಸಹಕರಿಸಿತು. ಹೌದಾ, ಬೇಜಾರಲ್ಲಿದ್ರಾ? ಲೈಫ್ ಇಸ್ ಜಿಂಗಲಾಲ, ಇರುವಷ್ಟು ದಿನ ಖುಷಿಯಾಗಿರ್ಬೇಕಷ್ಟೇ. ಬೇಜಾರು ಮತ್ತೆ ನಂಜಿ ಮತ್ಸರ ಇದೆಲ್ಲ ದೂರ ಇಟ್ಟರೆ ಮಾತ್ರ ಲೈಫ್ ಸೂಪರ್ ಆಗಿರುತ್ತೆ. ಜೀತಕ್ಕ ಸಾಂಗ್ ಪನ್ಪೇರಿ ಈರು ತೆಲ್ತೊಂದೇ ಇಪ್ಪುನೆ ಪಿಂಕ್ಯಕ್ಕ ಬಂಡಾರ ದೆಪ್ಪುನಾನಿ ಆನ್ ಯಾನ್ಲ ಆಂದ್ ಅಜ್ಜನ ಮಗಲ್ ರಡ್ಡೆ ಜನ ಇತ್ತೀನಿ ಅಂಕಲ್ ಯಾನ ಅಜ್ಜನ ಮಗಲ್ ಬೊಕ್ಕೊಡ್ತಿ ಕೊಂಡು ನಿತ್ತಲ್ಲ ಆನಿ ಕರ್ಮು ಜ್ಯೂಸ್ ತಡೆ ಪೋತೇನೆ ನಾನು ಆನಿ ಕರ್ಮು ಜ್ಯೂಸ್ ತಡೆ ಪೋತಿಜ್ಜಿ ಲೈಮ್ ಜ್ಯೂಸೇ ಬರ್ತೀನಿ ಆನಿಲೆ ನಾನು ಲೈಮ್ ಜ್ಯೂಸ್ ಬೊಕ್ಕ ಪೊಟ್ಯಾಟೊ ಟ್ವಿಸ್ಟರ್ ಅಡೆ ಮಾತ್ರ ಪೋತೀನಿ ಬೊಕ್ಕೋಡೆಲ್ಲ ಪೋತಿಜ್ಜಿ ಆನಿ ಅನಂತಾಡಿ ಜಾತ್ರೆ ತಪ್ಪಾಗ ಯಾಲ ತೂತೆ ಈರು ಕರ್ಮು ಜ್ಯೂಸ್ ತಲ್ಪ ಸೆಲ್ಫಿ ದೆತ್ತದಿತ್ತಾರೆ ಇನ್ನ ತರೆ ಓಲಿ ಕರ್ಮು ಜ್ಯೂಸ್ ತಲ್ಪ ಸೆಲ್ಫಿ ದೆತ್ತದನೆ ಇಚ್ಛ ಅಂದ್ ಅವು ಕರ್ಮು ಜ್ಯೂಸ್ ತ ಕೈತ್ತಲ್ಲಿ ಇತ್ತೇನದ ಅನ್ನ ಕರ್ಮು ಜ್ಯೂಸ್ ಬರ್ರೆ ಪೋತಿಜ್ಜಿ ಲೈಮ್ ಜ್ಯೂಸ್ ಅನ್ನ ಬರ್ತೆ. ನಿರ್ಮಲಾ ಲೈಫ್ ಸ್ಟೈಲ್ ಹಲೋ ಯಾಲ ಇತ್ತೆ ಓಲಿ ಇತ್ತೀನಿ ಮಾತಿತ್ತೆ ಇತ್ತೆ ವರದುಲ್ಲಾರು ಈರ ಅನಂತಾಡಿ ಡೆಪ್ಪುನತ ಅಂಚಂಡ SUS ಉಲ್ಲಾರತ ಈರ ಅನಂತಾಡಿ ಡೆಪ್ಪುನತ ಯಾನ್ ಅನಂತಾಡಿಗೆ ಪ್ರತಿ ಸಲ ಬರೋಂದಿಪ್ಪೆ ಯಾನೊಂಜಿ ವಾರಗು ವರಾಂಡಲ ಅನಂತಾಡಿಗೆ ಬರ್ಪೆ ಅಜ್ಜನ ಇಲ್ಲಡು ಅಲ್ಪನೇನ ಅಜ್ಜನ ಇಲ್ಲಿಪ್ಪುನು ರಡ್ಡ್ ಆಂಜೋಕುಲು ಇತ್ತೀರ ಆಂಜೋಕುಲ ಅಂಚ ನೀರೇನಂತ ಊತುಜಾರಿ ಎನ್ನೊಟ್ಟಿಗೆ ಇತ್ತೀನಿ ರಡ್ಡಲ ಪೊಣ್ಣುಲೆ ಒಂಜಿ ಸೆಕೆಂಡ್ PUC ದಾಲು ಒಂಜಿ ಆಜಿನೆ ಕ್ಲಾಸ್ ದಾಲು ಪಿಟ್ಟೆ ರಡ್ಡೆ ಜನ ಇತ್ತೀನಿ ನಾನು ಬ್ಲಾಗ್ ತುಲೆಗೆ ಅಂಚಂಡ ಈರೇನಂತ ತೂತಿಜಾರಿ ಬೇತೇರೇನ ತೂತರ ಆದಿಪ್ಪೊಡು ಆಂಜೋಕು ಗೊತ್ತನು ರಕ್ಷಿ ಬೊಕ್ಕ ಸಂಜು ಅವು ಕರ್ಮು ಜ್ಯೂಸ್ ತಲ್ಪನ ಎತ್ತೀನಿ ಅನ್ನ ಅತ್ತ ಅಂದು ಇಂಕ್ಲ ಸಂಜಿತ್ತೆ ಆಯಡ ಪಾತೆರು ನಿತ್ತೇನೆ ಅಂಚ ನೀರು ಅಪಗ ತೂತಿನ ಅದಿಪ್ಪೊಡು ಯಾನೀರೇನು ತೂತಿಜಿ ಅಕ್ಕ ಸಮ್ಮರ್ ಕ್ಯಾಂಪ್ದಲ್ಲ ವಿಡಿಯೋ ಪಾಡ್ಲಿಲ್ಲ ಅಂಚಿ ಶೋರ್ ಪಾಡ್ವೆ ಸಮ್ಮರ್ ಕ್ಯಾಂಪ್ಗಳ ಪಾರುಂಡು ಅನಿಕ್ಲೆ ಪಂತಿಜದೆ ಯಾನು ಯೂಟ್ಯೂಬ್ ಪಾರ್ಜಿ ಇನ್ಸ್ಟಾಗ್ರಾಮ್ ಪಾರ್ದಂತುಲೆ ಸಮ್ಮರ್ ಕ್ಯಾಂಪ್ಗಳ ಗೆಸ್ಟ್ ಆದ್ಲೆ ಎತ್ತಿದ್ದಾರೆ 1 ಗಂಟೆ ಟ್ರೈನಿಂಗ್ ಕೊರಿಯರಿಗೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ದ ದಿವ್ಯಾ ಹಲೋ ಪೂಜಾರಿ ದೀಪ್ತಿ ಅಲ್ಲ ತೂತೆ ನಿನ್ನ ತಾರೆ ನಿನ್ನ ಈ ಓಡೆ ತೂಪುನು ಕರ್ಂಬು ಜ್ಯೂಸ್ ದ ಅಂಗಡಿ ಎದುರು ಅಂದ ಕೆನ ಪಿಜ್ಜಿ ಮಾರ ನಿಕ್ಲಾವಲಿ ಅಂದಿ ಬಾಕಿಲಾಡು ಪುನಿ ಓಕೆ ಸರಿ ಗೊತ್ತಾಣಿತ ಜೀವಿ ಅಕ್ಕ ಹಲೋ ಪಾತೆರೊಂದಿತ್ತಾರ ಇರು ಅಂದ್ ಆಪಗಂಡ ಇರೇನು ತೂತಿಜಿ ಯಾನ್ ಏರ್ ತೆಲ್ತನಾಳು ತೆಲಿಪ್ಪೆ ಯಾನ್ ತೂತೆ ಪಿಂಕೆಕ್ಕ ಲೈಮ್ ಜ್ಯೂಸ್ ಪಾರೊಂದಿತ್ತೆ ಅಂದಿ ಅಲ್ಪನ ಇತ್ತಾರು ಓಕೆ ಹಾಯ್ ಹಲೋ ನಮಸ್ಕಾರ ಜೀವಿತರೆ ಇಂಚೊಲ್ಲಾರು ಸಮೀಕ್ಷಾ ಹಲೋ ಇಂಚೊಲ್ಲಾರು ಹೌ ಆರ್ ಯು ಸಿಸ್ಟರ್ ಯಾನ್ ಸೂಪರ್ ಇರು ಇಂಚೊಲ್ಲಾರು ದಿವ್ಯಾ ಲಚ್ಚು ಬರ್ಪರೆ ಹಾಯ್ ಮನ್ಪರೆ ಬರ್ಪರೆ ಹಾಯ್ 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 ಹಾಯ್ಗೆ ಹಾಯ್ ಸಾನ್ವಿ ಕವಿತಾ ಹಾಯ್ ಅತ್ತಿಗೆ ಇಂಚೆಲ್ಲರು ಹಾಯ್ ಅಲ್ಲೇ ಅತ್ತೆ ಹಾಯ್ ಮಂಪ್ಲೆ ಹಾಯ್ ಅತ್ತೆ ಹಾಯ್ ಹಲೋ ಸೌಮ್ಯ ಜೋಗಿ ಬಿಟ್ಟೆ ಓಲ್ಲಲಿತ್ತೆ ಇತ್ತಿನ ಕ್ಲಾಸ್ ಪಿಂಕ್ಯಕ್ಕ ಬಾರಿ ಹುಷಾರಿತ್ತೆ ಅಂದು ಹುಷಾರುಲ್ಲ ಬಾರಿ ದಾತ ಮಗ ಬಾರಿ ಹುಷಾರುಲ್ಲ ಪಲ್ಲೆಕ್ಕ ಸಾಂಗ್ ಕೇನ್ಗ ಸಾಂಗ್ ಪನ್ಪುಜಿ ಸಾಂಗ್ ಸಿಂಗರ್ ಅತ್ತು ಲಚ್ಚು ಆಂಟಿ ಪನ್ಪುಜಲ್ ಜೀವಿತ ಇದೆ ಬತ್ತು ನೀನು ಆಂಟಿನ ಪನ್ಪ ಬಲಿ ಅದಕ್ಕೆ ಆವಡತ್ತೆ ನಾನು ಆವಡತ್ತೆ ನಿರ್ಮಲ ಲೈಫ್ ಸ್ಟೈಲ್ ಹಲೋ ಭಾರತ ಲೆಕ್ಕ ಹಾಯ್ ಲಚ್ಚು ಕೂ
లచ్చుకు వేరే లంచ్ వాళ్ళు ಲಚ್ಚು ಹಲೋ 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 ಅಲ್ಲಿ ಜಾಸ್ತಿ ಬರ್ತು ಉಪ್ಪು ಜಾಲು ಎನ್ನ ಗಾಡಿದ ಮಿತ್ತು ಬರ್ತದಲ್ಲತ್ತೆ ದೂರ ಲಚ್ಚು ಅಮ್ಮ ಅದೇ ಗಾಡಿ ಹಿಡ್ಗುಲ್ದಲ್ಲ ಅಲ್ಲಿ ಪಾರ ಹೆಜ್ಜಿ ಮಗ ಜಪ್ಪುಲೆ ಮೆಲ್ಲ ಮೆಲ್ಲ ಎನ್ನ ಗಾಡಿ ಇಡ್ಬೋದು ಕುಲ್ದಲ್ಲ ಒಂದ್ಲೆ ಒಂದು ನಿಮಿಷ ವಾಚಿಂಗ್ ಫ್ರಮ್ ಉಗಾಂಡ ಓಡಿ ಉಪ್ಪಿನ ಇತ್ತ ಪಾರ ಹೆಜ್ಜಿಡ್ರು ಬಲೆ ಇಂಚಿ ಬಲೆ ಮೂಲು ಮಸ್ತ್ ತೆಲಿಪಾರು ಜಾತ್ರೆ ದಲ್ಪ ಮೋನೆ ಕೋಪಡಿಪ್ಪಾರು ಅಂದ ಯಾರು ಕೋಪಡಿಜ್ಜಾನು ಮಾರೆ ಬೊಕ್ಕ ಎಂಕಲ್ ಆತಿಗೆ ಎಂಕಲ್ ವಿಡಿಯೋ ಮಲ್ತೊಂದು ಪೋಣ ಇಜ್ಜಿನ ಇಂಚಾನೆ ಪೋನಾಗ ಒಂಥರ ಸೈಲೆಂಟ್ ಆದ ಎಪ್ಪೆನ್ ಎರಾಣ ತಿಕ್ಕೇನ ಕುರ್ತ ತಗಲ್ ತಿಕ್ಕೇನ ಜೋರ್ ತೆಲ್ತೊಂದು ಪಾತ್ರ ಪುರೆಪ್ಪೆ ಅಂದ ಎಂಕ್ ಸತ್ಯ ನೀನು ತೂತುನ ಗ್ಯಾರಂಟಿ ಪಾತಿರ್ದೆ నేను తెలుతున్నా తెలిపెప్ప మోనే బాపోజీ రవీనెస్ హలో వాచింగ్ ఫ్రమ్ ఉగాండా ఓకే దాదా స్పెషల్ అక్క స్పెషల్ ఎగ్ ఉగ్గ ఉండరే ఇజ్జి తిత్తి ఉండనా ಗಾಡಿ ಪಂದ್ ಪನ್ನಗ ಎಂಕ್ ಆನಿದ ಇನ್ಸಿಡೆಂಟ್ ನೆನಪಾಪುಂಡು ಏ ಬೋರ್ಚಿ ಮಾರೆ ಪನೊಚ್ಚಿ 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 ಜೀತ ಪನೊಚ್ಚಿ ಸಾನ್ವಿ ಕವಿತಾ ಮನ ಸಾತಿ ಜತ್ತಿಗೆ ಇನ್ನಾಂಡ ನೀನು ಮನಸ್ ಮಲ್ತಿಜಿ ಮಸ್ಸೆಲ್ಲ ಬರ್ತಾರೆ ಸೊ ಸಬ್ಸ್ಕ್ರೈಬ್ ಅಂತೋಲ್ನೆ ರಪ್ಪ ಬೊಕ್ಕ ಎಲ್ಲೆದ ಬ್ಲಾಗ್ ಮಿಸ್ ಮಲ್ಪಂದೆ ತೂಲಿ ಎಲ್ಲೆ ಲಾಗ್ ಡೋದಿ ಸರ್ಪ್ರೈಸ್ ಉಂಡು ನಿಕ್ಲೆಗೋಸ್ಕರ ಎಂಕೋಸ್ಕರ ಸರ್ಪ್ರೈಸ್ ನಿಕ್ಲೆಗ್ ಸರ್ಪ್ರೈಸ್ ಉಂಡು ವೆಯ್ಟ್ ಮನ್ಪ್ಲೆ ಅಮ್ಮಗ ದಾಲೆಜ್ಜಿಗೆ ಜೀವಿಯೇ ಪಲೈವ್ಗ್ ಅಲೆ ಜೀವಿಯೇ ಪಲೈವ್ಗೆ ಪಂತಿಜಿ ಎನ್ನಿನಿ ಮಾತ್ರ ಆ ಕರ್ಂಬು ಜ್ಯೂಸ್ ಉಂತಲೆ ಶೇಖರಿಯಲ್ ದಾದ ಕಚ್ಪು ಎಗ್ ಹಾಯ್ ಅಕ್ಕ ಇನ್ನ ಮಗಲ್ ನಿಶಿಕಾಗ್ ಹಾಯ್ ಪಲ್ಲೆ ಇನ್ನ ಮಗಲ್ ಓಕೆ ನಿಶಿಕಾ ಹಾಯ್ ಎಂಚೊಲ್ಲ ಬಾಲೆ ಅರ್ಚನಾ ಪರೀಕ್ಷಿತ ದಾದೆ ಬುರ್ದ್ ಮೀನಿ ಕೋಟಿಂಗ್ ಬುರ್ದರೆ ಮಿನಿ ಗಾಡಿ ಇರುತ್ತೆ ಬೂರ್ದರೆಂದ ಇಜ್ಜಿಜ್ಜಿ ಗಾಡಿಡು ಬೂರ್ದ ಗಾಡಿಡು ಬೂರ್ದು ನೇಪ ಗೊತ್ತುಂಡೆ ಫಸ್ಟ್ಗೆ ಎನ್ನ ಗಾಡಿ ಇತ್ತನತೆ ಪಂಡತ್ 5 ವರ್ಷಕ್ಕೂ ತುಂಬ ಒಂಜಿ ಗಾಡಿ ತಂದಿತ್ತೆ ಯಾಲೆನ ಮೆಗ್ಗಿಲ ಸೇರ್ದು ಆ ಗಾಡಿ ನಂಡ ಬುಲೆಟ್ ದೈವತ್ತದು ಗುದ್ದುದೆ ತಪ್ಪೆನ್ನನೆ ಒಂತೆ ಆಯೆಲ್ಲ ಫಾಸ್ಟ್ ಬತ್ತೆ ಲಾಕ್ಡೌನ್ ಟೈಮಡ್ ಯಾನ್ ಇಂಚಿರ್ದು ಮೆಲ್ಲ ಟರ್ನ್ ಅಪಗ ಗಾಡಿ ಕಲ್ತದ ಒಂಜಿ ತಿಂಗಳು ಆತೆ ಯಾನ್ ಕುಡ್ಲಾಗ ಬೇಲೆ ಪೋನಿತ್ತೆ V4 ನ್ಯೂಸ್ಗ್ ಎಂಕ್ಲೆಗ್ ಅಪಗಲ ಬೇಲೆ ಇತ್ತ ಲಾಕ್ಡೌನ್ ಟೈಮಡ್ಲ ಮೀಡಿಯಾದಕ್ಲೆಗ್ ಬೇಲೆ ಜನಿಜ್ಜಾನತ ಅಪಗ ಯಾನ್ ಟರ್ನ್ ಒಂದಿತ್ತೆ ಪಂಡ ಪೆಟ್ರೋಲ್ ಪಾಡ್ರೆ ಅಂದು ಆಯ್ ಮೈಸೂರು ಪೋಪುನಾಗೆ ಏರ ಲೆಕ್ಚರ್ ಅಂಚ ಆಯ್ ಫಾಸ್ಟ್ ಬರೋನಿತ್ತೆ ರೋಡ್ ಕಾಲಿತ್ತಿನ ಪಂಡ ಯಾಮೆಲ್ಲ ಟರ್ನ್ ಒಂದಿತ್ತೆ ಏಪಲ ಕಾರ್ ದೀದು ಟರ್ನ್ ಆಪೆ ಆನಿ ಕಾರ್ ದೀಯೊಂದೆ ಟರ್ನ್ ಆಯ್ನೆರ್ದು ಅದು ಬಚ್ಚಾವು ಇಜಿನ ಕಾರ್ ಪೊಲಿದು ಅಂಚಾದಿತ್ತಂಡು ಆಯ್ ಬತ್ತದು ಗುದ್ದಟ್ಟಿಗೆಡು ಒಂಜಿ ಸೈಡ್ ಫುಲ್ ಆತು ಹೋದಿತ್ತಂಡು ಎನ್ನ ಕಾರ್ಲ ಒಂಜಿ ತಿಂಗಳು ರೆಸ್ಟ್ ಬೋಕ ಒಂಜಿ ತಿಂಗಳು ಲಾಕ್ಡೌನ್ ಎಂಕ್ ರಜೆ ತಿಕ್ಕದನೆ ಅವೇ ರೆಸ್ಟ್ ಅವೇ ಆರು ಗಾಡಿದ ಪನ್ನಾರು ಬೇತೆ ವಿಷಯ ಯಾನ್ ಬೇತೇನೆ ಅವನದುಲ್ಲೆ ಹಲೋ ಆಯಿಷಾ ಕದರ್ ಅಮ್ಮಗೊಂಜಿ ಕ್ವೆಶನ್ ಐಕ್ ಆರ್ ಆನ್ಸರ್ ಪಂಡ ಎನ್ನ ಲೆಕ್ಕಡ್ ಗಿಫ್ಟ್ ಅವ ಕೇಳ್ಲೆ ಓಕೆ ಕ್ವೆಶನ್ ಪಲ್ಲೆ ವಸಂತಿ ಅಕ್ಕ ಹಾಯ್ ವಸಂತಿ ಕೂಲಾಯ್ ಪೋಯ್ರಿ ಲಚ್ಚು ಬೊಚ್ಚಿ ಮಗ ಜಪ್ಪುಲೆ ಲಚ್ಚು ಜಪ್ಪುಲೆ ಹಾಯ್ ಮೇಡಮ್ ವನಸಾಂಡ ಗೌತಮ್ ವಿಶ್ವಕರ್ಮ ಆಂಡಿ ಆತಿಜಿ ಸಾರಿ ಇನ್ನಾಂಡೆ ಇನ್ನ ಮಗಲ್ ತುವರ ಶೋಕುಲಲ್ ಥ್ಯಾಂಕ್ ಯು ಹಲೋ ಬಬಿತಾ ದೇವಾಡಿಗ ಗಣೇಶನ್ನ ಬರ್ಡೇಗೆ ಪೈ ಪಿಂಕ್ಯಕ್ಕ ಅನ್ನ ಬರ್ಡೇ ಮೇ 13 ಜೀವಿತ ಇರೆಗತ್ತ ಅಮ್ಮಗೆ ಅಮ್ಮ ಉಲಾಯ್ಪೋಯರು ಅಮ್ಮ ಯಾರು ಬಿಸಿ ಇಲ್ಲೇರು ಬಾಲೆಗ ಪಜ್ಜೆ ಪಾಡೋನಲ್ಲೇರು ಹಾಲಿಂಟು ತೂಪಾಲು ಚಂತದ್ದು ಅವೇ ನೆನೋದಿಲ್ಲ ಮೆಲ್ಲ ಟಾಟಾ ಬಾಯ್ ಹಾಯ್ ಇನ್ನಾನೆ ಅವೇ ಪೋಲೆ ಮಗ ಇಲ್ಲದೊಲೆ ಪೋಲೆ ಹಾಯ್ ಮೂರು ಬತ್ತನೆ ಮೂತ ನುಕ್ಕುದಾಡಲ್ಲ ಹಾಯ್ ಅವು ಬುಚ್ಚಿ ಇರಗಿ ಇನ್ನ ಮೊಬೈಲ್ ಕೊಟ್ಟೆ ಇನ್ನ ಮೊಬೈಲ್ ಅಚ್ಚಿನ ಮೊಬೈಲ್ ಇರಗಿ
ಆಂಡ್ ಬು 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 ಅಂದೆ ಅಯ್ಯೋ ಒಂದು ನಿಮಿಷವೇ ಅಯ್ಯಪ್ಪ ತಿರ್ತು ಕಂಡಡು ನೀರು ಮಿತ್ತು ಕಂಡಡು ಬುಲೆ ಅಮ್ಮ ಜೆರಿ ಮೂಲು ಜೀವಿತ ಇಂಬಲ್ಲ ಕೈ ಬಾತೊಂದೆ ಇಂಬಲ್ ಅಮ್ಮ ತಿರ್ತು ಕಂಡಡು ನೀರು ಮಿತ್ತು ಕಂಡಡು ಬುಲೆ ದಾಯ್ತಾ ತಿರ್ತು ಕಂಡಡು ನೀರು ಮಿತ್ತ ಕಂಡಡು ಬುಲೆ ದಾಯ್ತಾ ತೀರ್ಥ ಕಂಡಡು ನೀರು ಮಿತ್ತ ಕಂಡಡು ಬುಲೆ ದಾಯ್ತಾ ಒಗಟ್ಟು ಪಿಂಗಾರನಾ ರಾಂಗ್ ಆನ್ಸರ್ ಅಂತ ಇದು ಕರೆಕ್ಟ್ ಆನ್ಸರ್ ಪಂಡ ಜೀತನ ಲೆಕ್ಕಡಿರ ಗಿಫ್ಟ್ಗೆ ಆಲು ಗಿಫ್ಟ್ ಕೊರಿಯರ್ಲ ಲಿಂಬೆ ತಗೊಳ್ಳಿ ಬರುವ ಜೀವಿತ ಕೇಂಡ ಆ ನೀರು ಹೋಸ್ಟ್ ಲಿಂಬೆ ಬುಳಿ ಕೊಡ್ದಿತ್ತಾರತ ಐನ್ ಮನದುಲ್ಲ ಇರು ತೆತ್ತು ಕಂಡರ ನೀರು ಲಚ್ಚು ಜೆಪ್ಪುಲೆ ಅತ್ತ ನನ್ನ ಜೆಪ್ಪೋಳು ಆಳು ಲಕ್ಕನಗನೆ ಬಯ್ಯಾತನ ಆತ್ರತನ ದೇವರೇ ಕಾತಿನಿ ಬಾಯ್ ಅಂದೇ ಇಜಿನಲ ನೆಕ್ ಆನ್ಸರ್ ಪನಡು ಅತ್ತಿಗೆ ನೇಜಿಯಾ ನೇಜಿ ಪಿಂಕ್ಯಕ್ಕ ಲಚ್ಚು ಏರ್ಲಕ್ಕ ತೂವೆರಗು ಏರ್ಲಕ್ಕ ಇಂಕ್ಲ ಗೊತ್ತಿಜ್ಜಿ ಯಾನೆ ಮಾತ ಪನ್ಪೆ ಯಾನೆನ ಕಣ್ಣಲ್ಲ ಒಂಜೆ ಲಕ್ಕಗೆ ಇಂಚಂದು ಗೊತ್ತಾಪು ಚೆಂಚ ಒಂಜೇನು ಒತ್ತುದು ಸಾವಿರದ ಗುರ್ತ ಮನ್ಪು ಹೆಂಚಿನಗೆ ಒಂಜೇನು ಒತ್ತುದು ಸಾವಿರದ ಗುರ್ತ ಒಂಜೇನು ಒತ್ತುದು ಸಾವಿರದ ಗುರ್ತ ಮನ್ಪುನೆಗೆ ಹೆಂಚಿನಗೆ ಜೀವಿತಾಗೆ ಕ್ವಶನ್ ಅಯ್ಯ ಮೆಲ್ಲ ಲಚ್ಚುಡ ಮೊಬೈಲ್ ಚೆಯ್ಯನ್ನ ಅಲ್ಲಿಗೆ ಜಾತ್ರೆ ಫೋನ್ ಚೆಯ್ಯನ್ನ ತೋರ್ಪುಂದ ಪಂಡ ಐನು ತೋಪದು ಮನಸ್ ಮನ್ಪಾರ ಗಾಪುನು ಈ ಮೊಬೈಲ್ ಅಭ್ಯಾಸ ಮಲ್ಪದಜಿ ಮಸ್ತ್ ಜನ ವಿಡಿಯೋಡು ರೀಲ್ಸ್ ಮಾತ ತೋಪ ಒಂದು ಮನಸ್ ಮಲ್ಪ ಬರತ್ತ ಯಾನಂಚ ಮನಸ್ ಮಲ್ಪವುಜಿ ಮೊಬೈಲ್ ಕೊರಂಡ ಅಭ್ಯಾಸ ಬೋಡ ಲಿಂಬೆ ಪುಳಿ ಉಂಡು ಇಲ್ಲಾಡು ಪತ್ತು ಓ ಜೀವಿತ ಬಲ್ ಬತ್ತು ಮಿಷನ್ ಅನ್ನು ಅಂತೊಂದುಲ್ಲ ಯಾ ಮಿಷಿನ್ ಮಿತ ದೀತೆ ಮೊಬೈಲ್ ಲಚ್ಚು ಬೇಬಿ ಅದಿಯವು ಜೀವಿತಕ್ಕ ಧರ್ಮ ನಾಚಿಗೆಟ್ಟಿರು ಉತ್ತೇರ್ವತ್ತೆರ್ಮ ಜನ ಉಲ್ಲಾರ ಖಾಲಿ 17 ಜನ ಮಾತ್ರ ಲೈಕ್ ಮಲ್ದಾರ್ ಬೇತಕ್ಲಿಗೆ ವಿಡಿಯೋ ಇಷ್ಟ ಪೂಜಾ ಲೈಕ್ ಕೊರ್ಲೆ ಅಪ್ಪ ಗೊಂಚು ಖುಷಿ ಅಪ್ಪ ಬುಕ್ಕೊಂದಾದ ಪಂಡ ಅವೇ ಎಕ್ಕಡ್ಲ ಪಂಡ ಇತ್ತೆಲ್ಲ ಮನದಿಲ್ಲ ಎಲ್ಲದ ವ್ಲಾಗ್ ಮಿಸ್ ಮಲ್ಪದ ತೂಲೆ ನಿಕ್ಲೆಗೋಸ್ಕರ ಸರ್ಪ್ರೈಸ್ ಕಾತೊಂದು ಬೇತದಾದ ದಾಲ ವಿಷಯ ಪಂಡ ಆಲ್ಮೋಸ್ಟ್ ಅರ್ಧ ಗಂಟೆ ಆಂಡ್ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಡತ್ತೆ ಎಲ್ಲೆಗೂ ಕಿರಣ್ ಬೀರಾಯಿ ಎಂಚೊಲ್ಲಾರು ಯಾ ಸೂಪರ್ ಇಯರ್ ಎಂಚೊಲ್ಲಾರು ರವಿ ಪ್ರಕಾಶ್ ಹಲೋ ಅವೇ ಪಂಡದನ ಎಂಚಿನ ವ್ಲಾಗ್ ಸ್ಟಾರ್ಟ್ ಮಲ್ಪಡಾತೆ ಎಲ್ಲೆಗ ವ್ಲಾಗ್ ಇಜ್ಜಿ ಶೂಟ್ ಆಡಾತೆ ತುಕಾಲ ಹಚ್ಚು ನಾಯಿನಾತ್ಗ ಇಂಥ ವ್ಲಾಗ್ ಎಲ್ಲದ ವ್ಲಾಗ್ ತೋಪವೆ ಬೊಕ್ಕೇನ ಪಂಡ ಎಲ್ಲದ ವ್ಲಾಗ್ ಕ್ವೆಶನ್ ಉಂಡು ಬೊಕ್ಕೆಂಚಿನ ಒಂದು ಸರ್ಪ್ರೈಸ್ಲ ಉಂಡು ಓಕೆನಾ ಮೋಹನ ಪಿ ಹಲೋ ಎಂಚೊಲ್ಲಾರು ಸಿನಿ ಇಂದು ದಾದನ್ನು ಏನ ಅಮ್ಮ ಬತ್ತದ ಗಂಧ ಪಾಡ್ನಿ ಮೊಲನಿ ಇಲ್ಲ ಅಗ್ಗೆಲಿತ್ತನಂತ ಅಂಚ ದೈವದ ಗಂಧವು ಐನ್ ಪಾಡಿಯರ್ ಅವಿತ್ತೆ ಕಲರ್ ಬರೋದುಂಟು ಪ್ರಕಾಶ್ ಶೆಟ್ಟಿ ಹಲೋ ಎಸ್ ಎಲ್ಲದ ವ್ಲಾಗ್ ತೂಲೆ ಇನ್ನಿತ ಲೈವ್ ನೆನ್ ಮಲ್ತೊಂದುಲ್ಲೆ ಹಲೋ ಅಪ್ಪಿ ನರಿಂಗಾಣ ಸಂದೀಪ್ ಶೆಟ್ಟಿಗಾರ್ ಮಾತ್ರೆಲ್ಲ ಹಲೋ ಯಾನು ನನ್ನ ಎಲ್ಲೆ ಲೈವ್ಗೆ ಬರ್ಪೆ ಇಜಿಂದ ಎಲ್ಲದ ವ್ಲಾಗ್ ತುಲೆ ಯಾನ್ ಬುಕ್ ಆಫೀಸ್ ಲೈವ್ ಬರೋಡು ಪಂದೇನು ನಾವು ಅಪ್ಪಾಗ ಒಂಜಿಗಾಡೆಟ್ ಸರ್ಲ ಇಪ್ಪೇರು ಅಲ್ಪನೆ ಎಂಕ್ಲ ಪಂಡ ಅಲ್ಪ ಬೇಲೆ ಮಲ್ತೊಂದು ಉಪ್ಪೇರು ಎದುರು ಇಪ್ಪೇರತ್ತ ಸರಿ ಅಪ್ಪುಜಿ ಲೈವ್ಗೆ ಮಾತ ಬರಿಯಾರ ಅಂಚಾದು ಫ್ರೀ ಇಪ್ಪುಂಡು ಆಣಲ್ಲ ಬರಿಯಾರ ಅತ್ತ ಸರಿ ಅಪ್ಪುಜಿ ಅಂಚಾದು ಯಾನು ಇಲ್ಲಾಗ ಬರ್ತದೆ ನನ್ನ ಆಲ್ಮೋಸ್ಟ್ ಈ ಟೈಮ್ ಒಡೆ ಒರ್ಂಬ ಎನ್ಮ ಗಂಟೆದು ಬೊಕ್ಕನೆ ಲೈವ್ಗೆ ಬರ ತೂಪೆ ದಿನೋಲ ಲೈವ್ಗೆ ಬರ ತೂಪೆ ಅಂಚನೆ ಏನ್ ಮಾತ ಪೊಸತ್ ಬೈದಾರು ಮಾತಾರಲ್ಲ ಸಬ್ಸ್ಕ್ರೈಬ್ ಮಲ್ತೊಲ್ಲೆಂದು ಪನ್ನೊಂದು ಎಲ್ಲದ ಇಟ್ಟು ತಿಕ್ಕಗ ಬಾಯ್ ಎನ್ನ ಮೆಸೇಜ್ ಓದಲೇ ಏದಾಯ್ತ ಪಂಡರಿಯೇ ಇನ್ನ ಮೆಸೇಜ್ ಬೈಜಿ ಯಾನ್ ವಿನ್ ಆಯ್ನಕ್ಲಾಗ ಎನ್ಮ KG ಬಂಗಾರ ಕೊರ್ಪೆ ಅಕ್ಕ ಒಬ್ಬ ಎಲ್ಲ ವಿನ್ ಆಯ್ನಕ್ಲಾಗ ಎನ್ಮ KG ಬಂಗಾರ ಎನ್ಮ KG ಇರ್ದಿ ಎನ್ಮ ಗ್ರಾಮಗೂ ಮುಲ್ಪೊಂದಿಜ್ಜಿ ಮಾರ ಎನ್ಮ ಗ್ರಾಮಗೂ 9,000 ಮುಟ 90,000 ಮುಟ ಆತ ನಾನು ಒಂಜಿ ಪವನ್ ಅಂತ
ಸಾರಿ ಮೆಸೇಜ್ ಲೇಟ್ ಆನ್ ಓದ್ನಾಗ ಮಾತಾ ಬಕಂಜ ಸೊಲ್ಮೇಲು ಕರಾವಳಿ ಲೈಫ್ ಎಲ್ಲ ತಿಕ್ಕಗ ಬಾಯ್.